ಹೌದು, ಆಫೀಸರ್ಸ್ ಇರಬಾರ್ದು. ಆಮೇಲೆ ನೀವೇನೇನೋ ಕೇಳ್ಬಿಟ್ಟು ಅದೇನೇನೋ ಪಾಪ ಅವರಿಗೆ. ಈಗ ಪೊಲಿಟಿಕಲ್ ಕ್ವಶನ್ ಇವಾಗ ಕೇಳಿ. ರಾಜೇಂದ್ರ ನಾನು ಇಬ್ಬರು ಇದ್ದೀವಿ. ಹೌದು, ಹೋಗಿದ್ದಾರೆ. ನಾವು ನಮ್ಮ ಪಕ್ಷಕ್ಕೆ ಅವರನ್ನು ಭಾಳ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದು. ಬರುವಾಗ ಅವ್ರು ಹೇಳಿದರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗೆ ಅವಮಾನ ಮಾಡಿದ್ದಾರೆ, ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ಅಂತೆಲ್ಲ ಹೇಳಿದರು. ನಾವು ಅದನ್ನೆಲ್ಲ ಲೆಕ್ಕಿಸದೆ ಅವ್ರನ್ನ ಪಕ್ಷಕ್ಕೆ ತಗೊಂಡು ಟಿಕೆಟ್ ಕೊಟ್ಟು ಸೋತರು. ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಸೋಲ್ಬಾರ್ದಲ್ವಾ? ಆದರೂ ಸೋತರು. ಅಂದರೆ ಅವರು ಜನಮನ್ನಣೆ ಇರಲಿಲ್ಲ ಆ ಭಾಗದಲ್ಲಿ ಅಂತ ಆಯಿತು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಸ್ಪೀಕರ್ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಒಬ್ಬ ಹಿರಿಯ ರಾಜಕಾರಣಿ ಅಂತೇಳಿ ಗೌರವಿಸಿ ನಾವು ಅವರನ್ನು ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ಮಾಡಿದ್ರು. ಅವ್ರಿಗೆ ಗೌರವ ಕೊಟ್ಟು ಸಚಿವರನ್ನಾಗಿ ಮಾಡಲಿಲ್ಲ. ಯಾಕೆಂದರೆ ಅವ್ರು ಮಾಡಿದರೆ ನಾವು ಮುಖ್ಯಮಂತ್ರಿ ಮಾಡಬೇಕು. ಆದ್ದರಿಂದ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಅವರನ್ನು ನಾವು ಶಾಸಕರನ್ನಾಗಿ ಮಾಡಿದ್ವು. ಮುಂದಿನ ದಿನಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡ್ತಿತ್ತೋ ಗೊತ್ತಿಲ್ಲ. ಆದರೆ ಯಾವುದೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಬೈದವರು, ಅಸಮಾಧಾನ ವ್ಯಕ್ತಪಡಿಸಿದವರು ಮತ್ತೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಿದರೆ ಯಾವ ಕಾರಣದಿಂದ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಅಲ್ಲ, ಗೊತ್ತಿಲ್ಲ ನಮಗೆ. ಅದು ಏನು ಬೆದರಿಕೆ ಮಾಡಿದ್ದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಸಿದ್ದಾರಾ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟಾರೆ ಅವರು ಹೋಗಿದ್ದಾರೆ. ನಾವು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಸದ್ಯಕ್ಕೇನು ಮಾಡೋಕ್ಕೆ ಹೋಗೋದಿಲ್ಲ. ನಮಗೆ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಪ್ಲಸ್ ಆಗ್ಬೋದಿತ್ತು. ನಾವು ಅವರನ್ನು ಪ್ಲಸ್ ಆಗುತ್ತೆ ಅಂತಲೇ ಬರೆಸಿದ್ದು. ಆದರೆ ಚುನಾವಣೆಗೆ ಸೋತಾದ್ಮೇಲೆ ಮೈನಸ್ ಆಗೋಯ್ತಲ್ಲ. ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ ಬಿಜೆಪಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಅಗಲಗನಸು ಅಂತಾರೆ. ಮಧ್ಯಾಹ್ನದ ಹೊತ್ತು ಮಲಗಿದಾಗ ಇದ್ದಕ್ಕಿದ್ದಂಗೆ ಕನಸು ಬಿದ್ದು ಬಿಡುತ್ತೆ ಮಧ್ಯಾಹ್ನದ ಹೊತ್ತು. ಆದರೆ ಅದು ಸರಿ ಇಲ್ಲ, ಅದು ಆಗಲ್ವಂತೆ. ಬೆಳಗಿನ ಜಾವ ಕನಸು ಬೀಳುತ್ತಲ್ಲ, ಅದಾಗುತ್ತಂತೆ. ಬಿಜೆಪಿಯವ್ರದ್ದು ಅಗಲಗನಸು, JDSನವ್ರದ್ದು ಕೂಡ ಅದ್ರ ಜೊತೆಯಲ್ಲೇ ಸೇರ್ಕೊಂಡಿದೆ ಕನಸಲ್ಲಿ. ತುಮಕೂರಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಲೋಕಸಭೆಗೆ? ನಾನು ಅವರನ್ನು ಭೇಟಿ ಮಾಡಿದ್ದೇನೆ, ಅವರ ಅಹವಾಲು ಕೇಳಿದ್ದೇನೆ. ಮಾನ್ಯ ಕೇಂದ್ರದ ಸಚಿವರು, ಕೃಷಿ ಸಚಿವರು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಬಂದಾಗ ಕೂಡ ನಾನು ಮನವಿ ಮಾಡಿದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಬೇಡಿಕೆಯನ್ನು ಕೊಡಬೇಕು, ಮಾತಾಡಬೇಕು, ನಮಗೆ ಒಂದು ಅವಕಾಶ ಕೊಡಿಸಿ ಅಂದಾಗ ಮುಖ್ಯಮಂತ್ರಿಗಳ ಸಮಯವನ್ನು ನಿಗದಿ ಮಾಡಿ ಅವರನ್ನು ಭೇಟಿ ಕೂಡ ಮಾಡಿಸಿದ್ದೆ. ಅವರು ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆನೂ ಇಟ್ಟಿದ್ದರು. ನಮಗೆ ಸುಮಾರು 18,000 ರೂಪಾಯಿ ಒಂದು ಟನ್ನಿಗೆ ನೀವು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದರು, ಬೇಡಿಕೆ ಇಟ್ಟಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನೋಡಿ ಕೇಂದ್ರ ಸರ್ಕಾರ ಈಗ 11,700 ರೂಪಾಯಿ ಇದ್ದದ್ದನ್ನು 12,000 ಮಾಡಿದೆ. ಅಂದರೆ ಒಂದು 300 ರೂಪಾಯಿ ಜಾಸ್ತಿ ಮಾಡಿ, 250 ಜಾಸ್ತಿ. ಅವರು 250 ಜಾಸ್ತಿ ಮಾಡಿದಾಗ ನಾವೇನು ಮಾಡಬೇಕು? ನಾವು ಅಷ್ಟೇ ಮಾಡಿ, ನಾವು 250 ಮಾಡಿದ್ವಿ. 1,500 ಮಾಡಿದ್ದೀವಿ. ಬಹುಶಃ ನಾಳೆನೋ ಇವತ್ತು ರಜೆ ಇರೋದ್ರಿಂದ ನಾಳೆ ಹೊರಡ್ಬೋದು. ಬಟ್ ಕಮಿಟ್ ಆಗಿದ್ದೀವಿ. 1,500 ರೂಪಾಯಿ ನಾವು ಕೊಡ್ತೀವಿ, ನೀವು 12,000 ಮಾಡಿದ್ದೀರಾ, ಅಲ್ಲಿಗೆ 13,500 ರೂಪಾಯಿ ಆಗುತ್ತೆ. ಮಾರ್ಕೆಟ್ ಬೆಲೆ 15ರಿಂದ 18 ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿ ನಾವು ಅಂದಾಜು ಮಾಡಿದ್ವಿ.
ಆದರೆ ಮೊನ್ನೆ ರೈತರು ಕೂತಿರೋದು ಅವ್ರು ನಮ್ಗೆ 18,000 ಮಾಡಿಕೊಡಿ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ಬಂದಂಥ ಸಚಿವರಿಗೆ, ಯಾಕೆಂದರೆ ಕೊಬ್ಬರಿ ಸೆಂಟ್ರ್ ಮಾಡೋಕ್ಕೆ ನ್ಯಾಫೆಡ್ನವರು ಏನು ಸೆಂಟ್ರ್ ಮಾಡಿದ್ದಾರೆ ಅದು ಉದ್ಘಾಟನೆ ಮಾಡೋಕ್ಕೆ ಅದಕ್ಕೆ ಬಂದಿದ್ದಾರೆ. ಆದ್ದರಿಂದ ನಾವು ಕೇಳಬೇಕಾದದ್ದು ಉಚಿತವಾಗಿರುತ್ತೆ ಅಂತೇಳಿ ನಾನು 15 ನೀವು ಕೊಡಿ, 12 ಏನಿದೆ ಅಲ್ಲ ಇದು, ಇನ್ನು 3,000 ರೂಪಾಯಿ ಹೆಚ್ಚು ಮಾಡಿಕೊಡಿ, ನಾವು 2,000 ಮಾಡ್ತೀವಿ. ಕೇಂದ್ರ ಹೇಗಿದ್ರು ದೊಡ್ಡದಲ್ವಾ ಕೇಂದ್ರ, ಹಿರಿಯ ಅಣ್ಣ ಅಲ್ವಾ, ಅವರು 15,000 ಮಾಡಿದ್ರೆ ನಾವು 2,000 ಮಾಡಿ, ಅಲ್ಲಿಗೆ ಎಷ್ಟಾಯಿತು? ಹತ್ರ ಬಂದಿದ್ದೀವಲ್ವ. ಸೊ ಅದನ್ನು ಮಾಡೋಣ. ಯಾರು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಅಲ್ಲ ಈಗ ಏನು ಮಾಡ್ಬೇಕು ನಾನು? ಅಲ್ಲ ರೀ, ನಾನು ಏನ್ರಿ ಮಾಡ್ಬೇಕು? ನಾನು ಸಿಟ್ಟಾಗ್ಬೇಕಾ? ಆಯ್ತಾ, ಆಗೋಣ. ಆಯ್ತಣ್ಣ, ಆಗೋಣ. ಗೊತ್ತಿಲ್ಲ ನಮ್ಮ, ಅದೆಲ್ಲ ನಮ್ಮ KPCC ಅಧ್ಯಕ್ಷರಿಗೆ ಮಾತ್ರ ಗೊತ್ತಿರುತ್ತೆ. ಅವರು ನಮಗೆ ಅವ್ರು ತಿಳಿಸ್ತಾರೆ. ಪಕ್ಷದ ಒಬ್ಬೊಬ್ಬರನ್ನ ಒಂಚೂರು ಕೇಳಿದ್ರೆ, ಈಗ ಪಕ್ಷದ ಅಧ್ಯಕ್ಷರು ನಮಗೆ ಸುಪ್ರೀಂ, ರಾಜ್ಯದಲ್ಲಿ ಅಧ್ಯಕ್ಷರು ಸುಪ್ರೀಂ. ತಳೀರಿ ಸ್ವಲ್ಪ. ಆಮೇಲೆ ಅವರೇನು ತೀರ್ಮಾನ ಮಾಡಬೇಕು ಅದು ನಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಜಿಲ್ಲೆನಲ್ಲಿ ನಾನು ಜಿಲ್ಲಾಧ್ಯಕ್ಷ ಅಲ್ಲ, ನಾನು ಪಕ್ಷದ ಯಾವುದೇ ಅಧಿಕಾರಿ ಇಲ್ಲ. ನಾವು ಉಸ್ತುವಾರಿ ಸರ್ಕಾರದ ವತಿಯಿಂದ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಮಾತ್ರ ನಾನು ಉಸ್ತುವಾರಿ. ಪಕ್ಷದ ವಿಚಾರದಲ್ಲಿ ಸುಪ್ರೀಮು ನಮ್ಮ ಅಧ್ಯಕ್ಷರು, ಅವ್ರೇನು ಹೇಳಿದ್ರೆ ಅದನ್ನು ಕೇಳ್ತೀವಿ. ಯಾವುದು ಆಯ್ತಲ್ಲ, ಮತ್ತೆ ಇನ್ನೇನು ಅದನ್ನ ಕ್ಲಾರಿಫೈ ಯಾಕೆ ಮಾಡ್ತೀರಾ? ರಾಜನ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಈಗ ನಾವೆಲ್ಲ ಒಂದು ಪಕ್ಷ ಅಲ್ವಾ, ಒಂದು ಜವಾಬ್ದಾರಿ ಅಲ್ವಾ? ಅವ್ರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೇನೋ ಒಂದು ಅರ್ಥ ಇರುತ್ತೆ. ಅದು ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಕಣ್ರಿ. ಅದು ಯಾವುದು ನನಗೆ ಗೊತ್ತಿಲ್ಲ ಅಂದಮೇಲೆ ಅವ್ರು ಹೇಳಿದ್ದು ನಂಗೆ ಗೊತ್ತಿಲ್ಲಪ್ಪ, ಅವ್ರು ಏನು ಗೊತ್ತಿಲ್ಲ. ಆಮೇಲೆ ಇನ್ನೇನು ಕೇಳಿ. ಆಯಿತು, ಅಷ್ಟೇ, ಈಗ ಇನ್ಯಾವುದೂ ಇಲ್ಲ. ಧನ್ಯವಾದ. ಗೊತ್ತಿಲ್ಲಪ್ಪ ನನಗೆ, ಯಾರು ನನಗೆ ಗೊತ್ತಿಲ್ಲ. ಅಲ್ಲ ಹಾಕಿದಾರ? ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ, ನಿಮ್ಮನ್ನು ಮುಚ್ಚಿ ಏನಾರ ಮಾಡೋಕ್ಕಾತ್ ನಾವು. ಹಾಂ,